ಶ್ರೀ ವಿಶ್ವಕರ್ಮ ಜಗದ್ಗುರು ಪೀಠ ಅರೆಮಾದನಹಳ್ಳಿ ಇದರ ಪೀಠಾಧೀಶರಾದ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಯವರ 42ನೇ ಚಾತುರ್ಮಾಸ್ಯ ವ್ರತಾಚರಣೆ ಶಾಖಾಮಠ ಕಚ್ಕೆ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ 60 ದಿನಗಳ ಕಾಲ ಜರುಗಿ ಬುಧವಾರ ಸೀಮೋಲ್ಲಂಘನ ನಡೆಯಿತು. ಚೇರ್ಕಾಡಿ ಬಳಿಯ ಸೀತಾ ನದಿಯ ಮಡಿಸಾಲ್ನಲ್ಲಿ ಗಂಗಾ ಪೂಜೆ ಬಾಗಿನ ಸಮರ್ಪಣೆ ನಡೆಯಿತು. ಬಳಿಕ ಚೇರ್ಕಾಡಿ ಬೈಳಂಪಳ್ಳಿ ಹಾವಂಜೆ ಕುಕ್ಕೇಳಿ ಭಾಗದ ವಿಶ್ವಕರ್ಮ ಸಮಾಜದ ಬಾಂಧವರಿಂದ ತೆರೆದ ವಾಹನದಲ್ಲಿ ಪುರಮೆರವಣಿಗೆಯಲ್ಲಿ ಸಾಗಿ ಬಂದು ಕನ್ನಾರು ದುರ್ಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಶ್ರೀಗಳು ಮಾತನಾಡಿ, ಮಕ್ಕಳಿಗೆ ದೇವರ ಹೆಸರನ್ನು ಇಡುವ ಸಂಪ್ರದಾಯ ಸನಾತನ ಧರ್ಮದಲ್ಲಿ ಮಾಯವಾಗಿ ಮುಂದಿನ ದಿನದಲ್ಲಿ ದೇವರ ಹೆಸರೇ ಇಲ್ಲದಂತಾಗುವ ಆತಂಕ ಎದುರಾಗಿದೆ. ಧರ್ಮದ ಸಂಸ್ಕೃತಿಯ ಜಾಗೃತಿ ಎಲ್ಲ ಭಾಗದಿಂದ ನಡೆಯಬೇಕಾಗಿದೆ ಎಂದರು.